ಮಾದಿ ಐವೇರು ಶಕ್ತಿಯನ್ನು ಮನಸ್ಸು ಸ್ಮರಿಸೊಂದು ಎನ್ನ ಆರಾಧ್ಯ ಶಕ್ತಿ ಗಿರಿಜಾಮಣಿಯನ್ನು ಸ್ಮರಿಸೊಂದು ವೇದಿಕೆರ್ತನಂಚಿನ ಪೂಜ್ಯ ಸ್ವಾಮೀಜಿ ತರಗತವೊಂದು ವೇದಿಕೆರ್ತನಂಚಿನ ಮಾತ ಎನ್ನ ಆತ್ಮೀಯರಿಗೆ ದೈವ ಭಾಷೆಗಳಲ್ಲಿ ಪುದರನ್ನು ಪಾತ್ರರನ್ನು ರಾತ್ರಿ ಪುಲಿಬಾಡ್ಬೆ ಅಂದ್ಕೊಂಡದಕ್ಕೆ ಮಾತ ತರದಗ್ಗದ ರಾತ್ರಿ ಪುಲಿಬಾಡ್ಬೆ ಮೂರು ಸೇರಿದಂಚಿನ ಮಾತ ಎನ್ನ ಈ ಶುಭ ಬಂಧುಲೆ ಬಾರಿ ಕೊಂಡದ ವೇದಿಕೆಯಲ್ಲಿ ಬಾರಿ ಖುಷಿ ಆಗ್ತೀನಿ ವೇದಿಕೆ ತುಳು ಓಡಾದ ಜಾತ್ರೆ ಪೊಂಬಾಟ ಮಂತಂದ್ರೆ ಮಾತ ಇನ್ನೇನ ಅಧ್ಯಕ್ಷ ಪದಾಧಿಕಾರಿಗಳೇ ಈ ಕಾರ್ಯಕ್ರಮ ಇನ್ನು ಅನೇಕ ಸ್ವಾಮೀಜಿನೊಟ್ಟಿಗೆ ನಡೆಯಟ್ಲೊಂದು ಬಾರಿ ಖುಷಿತಂಜಿ ಪಾತ್ರರೊಂದಿಗೆ ಎಂಗೆಲ್ಲ ಶ್ರೀಕಾಂತ್ ಶೆಟ್ಟರೇ ಬಾರಿ ಮಲ್ಲಾಭಿಮಾನಿ ಎಂಕ ಅನೇಕ ಸರ್ಕಾರಜಿ ಕೆಲವು ಭಾಷಣಕ್ಕೆ ಎನ್ನಾಗ ಎಂಕುಲೊಂದು ಅಂಚನೆ ಅವರು ಅಂತೇಳಿ ಬಾರಿ ಅದು ಇನ್ನಿಲ್ಲ ಇತ್ತಲ್ಲ ಇಷ್ಟನಲ್ಲ ದಾಯಿಗೆಲ್ಲ ಎಂಕುಲೊಂದು ಪಾತ್ರ ಕೊಂಡಾಯಿನ ಅವರು ಎಲ್ಲಿಯ ವ್ಯಾಪ್ತಿದೊಳಗೆ ಪಾತ್ರ ಒಂದು ರಾಷ್ಟ್ರೀಯ ಚಿಂತನೆಯನ್ನು ಬಾರಿ ಚೋಕುಡ ಯಾವ ಎಲ್ಲಿಯ ಪ್ರಾಯರು ನಮ್ಮ ಇಲ್ಲದವರಿಗೆ ನಂಗೆ ಒಂದು ಪ್ರೇರಣೆ ಬಂದಾಗ ಬಾರಿ ಖುಷಿತ ವಿಷಯ ಬಾರಿ ಬಾರಿ ಖುಷಿ ಅಂತ ಇಲ್ಲಿ ನಿಜವಾಗ್ಲೂ ಯಾವ ಬಾರಿ ಖುಷಿ ದೇವರಲ್ಲಿ ಬರ್ತೇವೆ ಪಾತ್ರೆಗಳು ಜಾತಿ ವಿಭಾಗಕ್ಕೆ ವಾಗ್ಮಿ ವಾಚಕ ವಾಚಾಲಿ ವಾಚಸ್ಪತಿ ವಿದ್ಯಾ ವಾಚಸ್ಪತಿ ಬೃಹಸ್ಪತಿ ಏನೆಲ್ಲ ಸಾಧ್ಯತೆ ಅಂಡಲ ವಿದ್ಯಾ ವಾಚಸ್ಪತಿ ಅವರ ನಮ್ಮ ಕೇಳೋಣ ತುಳುನಾಡದ ದೈವಾರಾಧನೆಯ ಬಗ್ಗೆ ಈತ ಇಲ್ಲಿ ಬಾರಿ ಬಾರಿ ವಿಶೇಷ ಬಂಡ ಇನ್ನು ಎಲ್ಲ ಪರಿಚಯವನ್ನು ಬಂಡಂತಿನ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಕೋಡೆಮುಟ್ಟೊಂದು ಎಂಟು ಹಿಂದೂ ಆಗಿರ್ತದೆ ಇನ್ನು ಒಂದು ಹಿಂದೂ ಬುದ್ಧಿಜೀವಿ ಅವನ ಪರಿಸ್ಥಿತಿ ಎಲ್ಲಿಯ ವಿಚಾರಧಾರೆ ಮತ್ತೊಂದು ಆರಾಧನಾ ಪದ್ಧತಿಯನ್ನು ಪ್ರಶ್ನಿಸ ನಾವು ಈ ಮನ್ನದ ಮೂಲ ಈ ಆದಿ ಬೆಮ್ಮೇರಿ ಈ ಸೃಷ್ಟಿ ಪಣವೇ ಐಕೆ ಕೂಡ ಯಾರು ಮೂಲಂಚಿನ ಜನಗಳಿಗೆ ಸುರೂತ ಪಾತ್ರ ದಿನ ಅಂತ ಕೇಳಿ ನನಗೆ ಪರಿಚಯ ಮಾಡ್ಪೆ ಬಾರಿ ಎಲ್ಲೆಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಥಮಿಕ ಸದಸ್ಯರು ಮಂತದ್ದು ಇರ್ತದೆ ಅನೇಕ ಸಂಘ ಮಾತ ಯಾರು ಪ್ರಬಂಧಕ್ಕೆ ಇರಬಹುದು ಒಂದಾದ ವರ್ಷ ಹಿಂದೂ ಜಾಗರಣ ವೇದಿಕೆಯಿಂದ ಕೆಲಸಗಳು ಮಾಡ್ತದೆ ಇಲ್ಲ ಆ ಪರಿಚಯ ಕೊಡೋದಂದ ಇಲ್ಲ ರಾಧಾಕೃಷ್ಣ ಅಂತ ದಾಯ ಪರ್ಣೆ ಅಂತ ಕೇಂದ್ರ ಏರಿಯ ಪೋಡ್ತದ ಮರ್ಪಣ ಹೊತ್ತ ಅಂದ ಜನಸಾಮಾನ್ಯ ಗೊತ್ತಾಗ ಕೂಡ ದಿನೊತ್ತಾನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಿರಿಯಡ್ ಒಂದು ಆ ಪ್ರಾಥಮಿಕ ಸದಸ್ಯತ್ವದಾನಿ ಆ ಖಾಸಗಿ ಸಮಾರೋಪ ಅಂದ ಅವರೊಂದು ನಂಗೊಂದು ದೀಕ್ಷದ ಲೆಕ್ಕ ಹಾಕಿ ಒಂದು ಕಾರ್ಯಕ್ರಮ ಹಾಕಬಹುದು ಆ ನಿಂತು ಇನ್ನು ಮುಟ್ಟಲ್ಲ ಯಾನು ಒಬ್ಬರೇ ಒಂದು ರಾಷ್ಟ್ರೀಯ ಪಕ್ಷದ ಒಂದು ಪ್ರಾಥಮಿಕ ಸದಸ್ಯವನ್ನು ಪಡಿತಜಿ ಎನ್ನ ಜಾತಿಯ ಬಂಟ ಸಂಘದ ಮೆಂಬರ್ಲ ಏನಾಗ್ತಜಿ ಒಬ್ಬೇ ಒಂದು ಸಂಘಟನೆದ ಮೆಂಬರ್ಲ ಏನಾಗ್ತದೆ ದಾಯಿಗಿನ ಕೇಂದ್ರ ಎನ್ನ ಕನ್ನೆಗಳು ಈ ದೈವಾರಾಧನೆಯ ಬಗ್ಗೆ ಯಾನು ಈ ಒಂದು ನಮ್ಮ ಸಮಕೋಲ್ಕೋಲಿನಂತೆ ಒಂದು ಜನಪ್ರಿಯ ದೈವಾರಾಧನೆ ಅಂತ ಹಾಲಾಂಗೆ ಏಪ ಈ ಒಂದು ಎಲ್ಲಿಯ 12, 15, 19 ಈ ವರ್ಷದ ಜವನರಿಗೆ ದೈವದ ಬಗ್ಗೆ ಒಂದು ಏಪ ಒಂದು ಮಾಹಿತಿ ಕೊಟ್ಟದು ಕುಡದ ತುಳುನಾಡು ತೂಪನ ಯೋಗ ಬರ್ಕೊಂಡು ಆನೆ ಏನು ಮತ್ತೆ ಮತ್ತೊಂದು ಬಂದ ಇನ್ನು ಬಾರಿ ಒಂದು ಬೇಜಾರದ ಸಂಗತಿ ಅಂತ ಕೇಳ ನಮ್ಮ ಬ್ರಾಹ್ಮಣ ವಿರೋಧಿ ಹತ್ತನ ಈ ವೈದಿಕ ವಿರೋಧಿ ಹತ್ತ ದಾಯದಿಂದ ಕೇಳ ಎನ್ನ ದೈವ ಏಪ ಮುಟ್ಟ ಸಂತಿರ್ದಾರೆ ಅಂತ ಲೆಕ್ಕುಂಡ ಆನಿ ಮುಟ್ಟ ಯಾನ ಬ್ರಾಹ್ಮಣ ತಂತ್ರವರ್ಗ ಕರೆದವನಲ್ಲ ಈ ಮಾತ ತುಳುನಾಡನ್ನು ಪಂಡಿಪೇಟಿಗೆ ಒಂದು ತುಳುವಪ್ಪೆಯನ್ನು ಪಂಡಿಪೇಟಿಗೆ ನೆಟ್ಟ ಮಾತೆಲ್ಲ ಪತ್ತಪ್ಪೆ ಜೋಕಲ್ಲ ಒಂದಪ್ಪೆ ಜೋಕಲ್ ಲೆಕ್ಕ ಬಹುಕೊಡೊಂದು ಏಕತ್ವ ಇರ್ತನಂತಿನ ಒಂದು ತುಳುನಾಡು ನಮ್ಮ ದೈವಾರಾಧನೆ ಬಂದು ನಾವು ಒಂದು ಮಾಂತ್ರಿಕ ಶಕ್ತಿ ಅತ್ತೆ ಅವನಿಗೆ ಕಾರ್ಮಿಕ ಶಕ್ತಿ ಐತೆ ಈಗ ಬಾರಿ ಚೌಕ ಬರ್ತೀರ ಅದರಲ್ಲಿ ಅನ್ನ ಇದೆ ಬನ್ನ ಇದೆ ಆಹಾರ ಇದೆ ವೇಷಭೂಷಣ ಇದೆ ನಡೆ ನುಡಿ ಇದೆ ಆಚಾರ ವಿಚಾರ ಇದೆ ಆಚರಣೆ ಇದೆ ವಿಚಾರಣೆ ಇದೆ ಬಾರಿ ಪೊರ್ಲುಂಟಾಯಿತು ಅಂಚನೆ ಅವಳ ಈ ಬಾರಿ ಶೋಕ ಇತ್ತಿನ ಅಂದ್ಕೊಂಡ ನಮ್ಮ ದೈವಾರಾಧನೆಗೆ ಮಾತ ನಮ್ಮ ಇಲ್ಲ ಒಬ್ಬ ವಾವ ವರ್ಗೋಲ್ಲ ಆ ವರ್ಗಕ್ಕೆ ಮಾತೆರೆಗಳಲ್ಲಿ ಸೇವೆ ಮಾಡ್ತಾರೆ ಅವಕಾಶ ಇರ್ತನಂತೆ ಒಂದು ಆರಾಧನಾ ಕ್ರಮ ಅಂತ ಬಂದ ದೈವಾರಾಧನೆ ಐತಲ ನಂಗೆ ಇನ್ನು ನಮಗೆ ಅಕೇರಿಗೆ ಒಂದು ಆಯ್ನಂಚಿನ ರಡ್ಡೆ ವಿಶೇಷವಾಗಿನ ಕ್ರಿಶ್ಚಿಯನ್ ಪಕ್ಕ ಮುಸ್ಲಿಂ ಇದರ ಮತಧರ್ಮ ಉಂಟ ಐತಲ ನಮ್ಮ ದೈವಾರಾಧನೆ ಮಾತೋದಿತ್ತೆ ನೆನಪಿದೆ ದೈವಾರಾಧನೆ ಪಡ್ಕೊಂಡು ನಾವು ಮಾತ ಒಂದು ಜಾತಿ ಬಂಧು ಮಾತೆರನ್ನೆಲ್ಲ ಸೊತ್ತು ಇನ್ನೀಗಲ ಅನೇಕ ಜಾಗದಲ್ಲಿ ಮಾತ ಇನ್ನಿಲ್ಲ ಇನ್ನಿ ಉಳ್ಳಾಲ ಉಳಿಯಾಳ ಮಾತ ಇನ್ನಿ ಅಂತೋನಿ ಅಂತೂ ಕ್ರಿಶ್ಚಿಯನ್ ದಕ್ಕಲ್ಲಿ ದೈವ ಸ್ವಲ್ಪ ಬಾಯಿ ಬಿಟ್ಟು ಇನ್ನು ಅನೇಕ ಜಾಗದಲ್ಲಿ ನೀವು ಅಲ್ಪ ಇಲ್ಲಿ ಗಂಟೆ ಮಾತ್ರ ಸಾಲು ಗಂಬತ್ತೆಲ್ಲ ಮತ್ತೆ ಕಟ್ತೇವೆ ಎಂದು ದೈವಲೆಪ್ಪು ಇನ್ನು ಮುಸ್ಲಿಮರುಗಳಂತೆ ನಮ್ಮ ಇನ್ನಿ ಅವಳು ಉದ್ಯೋಗ ಮಾಡೋದು ನಮ್ಮ ಇನ್ನಿ ಜಮಾತೆ ಪಕ್ಕ ಇಸ್ರೇಲ್ ಲೆಪ್ಪು ಸರಪಾಡಿಗೆ ಬೇರೆ ಬೇರೆ ಜಾಗದಲ್ಲಿ ಮಾತಾಡ್ತೀನಿ ನಾನು ದಾರಿ ಪಕ್ಕ ಅಂದಿಕೆಯಿಂದ ನೇನೆಲ್ಲ ನಮ್ಮ ಮಾತೆಲ್ಲ ಪತ್ತೊಂದು ಬದುಕೋದಾಯಿನವೇ ನಮ್ಮೊಂದು ಮಲ್ಲ ಜೀವನ ಇನ್ನಿ ದೈವಾರಾಧನೆ ನಾವು ಯಾರು ಎಲ್ಲ ವಿಚಾರಗಳು ಒಂದು ಉದಾಹರಣೆಗೆ ಗಣವ ಮಾನ್ಯ
ಒಂದು ನಮ್ಮೈತೆ ಈ ತುಳುತ ವಿಷಯ ಪೊಂಬಾಟ ಉಂಟು. ಪ್ರತಿ ಒಂಜಿలో ಕೆಲವು ಸರ್ತಿ ನಮ್ಮ ಕುಟುಂಬದ ಮೂಲ ನಾಡೊಂದು ನಾಗನ ಮೂಲ ನಾಡೊಂದು ದೈವದನ ಮೂಲ ನಾಡೊಂದು ನಮ್ಮ ದೈವಾರಾಧನೆ ಬಂದ ಐನೊಂದು ಮೂಲ ಎಂಚಿನ ಪುನವಿ ನಂಗೆ ಇನ್ನು ತಿಳಿಯದೆ ಕೊಡುಂದ ನಮ್ಮ ಇನಿ ಇದಾದ ಮನ್ಪೇರ ಸಾಧ್ಯ ಉಂಟು. ತುಳುನಾಡು ಮಾತಿರಲ ನೆನಪುಡು ಬೆಮ್ಮೇರಿ ಪಂಪುನಂಚಿನೊಂದು ಶಕ್ತಿ ದೇವೇರಿಕೆಂಡ ಈಶ್ವರೇ ದೈವೇರಿಕೆಂಡ ಬೆಮ್ಮೇರಿ ಒಂದು ತುಳುನಾಡದ ಸೃಷ್ಟಿಕರ್ತೆ ಇನ್ನು ನಮದೀಪನಂಚಿನ ಒಂಜಿ ಉರ್ಕಲತ್ತ ಚಂದ್ರಿಕೆದ ಸುತ್ತಿ ದಾಯಿಗಿಂದ ಕೇಳ ಆ ಬೆಮ್ಮೇರು ನಮ್ಮ ಓಲು ತೂಪಂದು ಕೇಳ ದಾಯಿಗಿಂದ ಕೇಳ ಒವೇ ಒಂಜಿ ದೈವದ ಕಲಕಿನ ಯಾವ ಒಂಜಿ ಬಾರಿ ವಿಶೇಷವಾಯಿನಂಚಿನ ಮತ ಇನಿ ಬಾರಿ ಜನ ಒಂದು ಸೇರಿದ ನಮ್ಮ ಈ ಸಮಕಾಲೀನ ದಾಯಿ ಬೇಜಾರಿಕೆಂಡ ಒಂಜಿ ಮೂರು ಕಾಂತೇರಿ ಜುಮಾದಿನ ಮೂಜಿ 5 ನೇಮ ತೂಕ ನಕಲಪ್ಪ ಇದೆ ಪೂರ್ತಿ ಆದ ನೇಮದೊಂಜಿ ಬಾರ್ನೆದ ತಂದಾದ ಯಾರು ಪೋದುಪ್ಪೆನ್ ಬಂತ ನಕಲಪ್ಪ ಇದೆ ನಂಕೊಂಜಿ ದುಡ್ಡು ಕೊರಿಯೇ ಒಂದಿಗೆ ಕಡಪುಡಿಯೇ ಪರಕೆ ಕೊರಿಯೇ ಒಂಜಿ ಮೂಲ್ಯತೆ ತೊಂದರೆ ಪನ್ನಡಿಗೆ ನಮ್ಮ ದೈವಾರಾಧನೆ ಮುಗಿದದ್ದು. ಇನಿಗಳ ನಂಕೈಕ್ಲ ಒಂಜಿ ಭಾವನಾತ್ಮಕ ಸಂಬಂಧ ಬೋಧಿತ್ತೊಂಜಿ ವ್ಯವಹಾರಿಕ ಸಂಬಂಧ ಅಂತಲ್ಲ ಈಗ ಪರಕೆ ಕೊಡ್ಕೊಂಡು ಕುದರ್ದು ಪಾಡ್ನು ಇನ್ನು ಮಾತ್ರ ಈಗಿನೊಂದು ವ್ಯವಹಾರಿಕ ಸಂಬಂಧ ಎಂಟದಲ ಕೊರಿಯನ್ನ ನನಗೆ ಕೊಡ್ಪೆ ಇದು ದೈವಾರಾಧನೆ ಬಂಡ ಒಂದು ಕೊಡುಕೊಳ್ಳುವಿಕೆ ದೈವಾರಾಧನೆ ಬಂಡ ಈ ಮಣ್ಣದ ಗಾಳಿ ನೀರು ನಮ್ಮ ಇಂಚಿನ ಈ ಭೂಮಿದ ಸುತ್ತ ಬೆಮ್ಮೇರ್ನೊಂಡ ಐದು ಪಡೆಪುಣೆ ಕೊಂಡಿ ಆರಾಧನೆ ಅನ್ಪುಣೆ ವಿನ ದೈವ ನಂಬಿಬಿಟ್ಟಿಗೆ ಉದ್ದಾರ ಕೂಡ ದೈವ ನಮ್ಮುಡಕ್ಕೆ ನಮ್ಮ ರೈತನಲ್ಲಿ ಕಠಿಣ ಕಟ್ಟಪಾಡದ ನಿಯಮದ ಅನಾವರಣವೇ ದೈವಾರಾಧನೆ. ಇನ್ನು ಅನೇಕ ಜನಗಳಿಗೆ ಬೆಮ್ಮೇರು ಬಂಪುನಂತ ಇನ್ನು ಈತ ಜನ ಸೇರಿದಿತ್ತಲ್ಲ ಈ ಪರಿಸರದ ದೈವಾರಾಧನೆಯ ಸುದ್ದಿನ ಪಾತಿರೆಲ್ಲ ನಂಗೆ ಆತ ಬೇಜಾರಾದ ಅನೇಕ ಜಾಗದಲ್ಲಿ ಗಡಿನ ಬೇರೆ ಬೇರೆ ಜಾಗಗಳಿಗೆ ಮಾತ್ರ ಸುಯ್ಯಲ್ಲ ದೈವಾರಾಧನೆ ಸಾಧಾರಣ ಒಂದು ಅಲ್ಪದೊಂದು ಅಸ್ತಿತ್ವವನ್ನು ಬರ್ತದನ್ನು ಇನ್ನು ಇಂಚಿತ್ತನೊಂದು ಇನ್ನು ಈ ಒಂದು MRPL ಉಪ್ಪು ಅತನ ಸುದುಲಾನ್ ಉಪ್ಪು ಅತನ ಬೇರೆ ಬೇರೆ ಕಾರ್ಯಕ್ರಮಗಳು ವಾ ದೈವದ ಕಲಕ್ಕೆ ರಾಸಾಯನಿಕ ವಸ್ತುವನ್ನು ಪೋಯರ್ನೇ ಬಾಗಿಲಿತ್ತನ ಅಂತಿತ್ತನ ರಾಸಾಯನಿಕನೇ ಇಂಕಲ್ಲ ದೈವರು ನಲಿತನ ಗರ್ಭೋಡು ಕೊಲ್ಲಾದ ಬಾಡಿಯರ ತಲೆಗೆ ಬಂದ್ಕೊಳವೇ ನಮ್ಮ ದುಃಖ. ವಾ ರಾಸಾಯನಿಕ ಪದಾರ್ಥ ಪೋಯರೆ ನಮ್ಮ ದೈವಗಳಿಗೆ ಮತ್ತೆ ಇಂಚಿನ ಪೋಯರೆ ಎಡ್ಡೆ ಪೇರು ಎಡ್ಡೆ ನೆಯ್ಯಿ ಎಡ್ಡೆ ಪರಂದು ಎಡ್ಡೆ ಹಣ್ಣು ಎಡ್ಡೆ ಅರಿ ಎಡ್ಡೆ ಇನ್ನು ಮಾತ್ರ ನಮ್ಮ ಇಲ್ಲ ಲಾಯಿನೇ ಉತ್ತರ ಅಂಗಡಿತನ ಇರಲಿಲ್ಲ ಅಂಚಿತ್ತನೊಂದು ದೈವ ನೀನು ತೂನಾಗೈನಿ ಇವನ್ ಇಡೀ ಒಂದು 2,000 ಗಟ್ಟಲೆ ಎಕರೆದವಲ್ಲ ಇಕ್ಕನಂಚಿನ ಏನ್ರಿ ಗುಡಿ ಗೋಪುರಗಳು ಆಲಡಿಲು ನಾಗಬರುಗಳು ಚಾವಡಿಲು ಗರಡಿಲು ಬಂಡಿದ ಗೊತ್ಯ ಹೊಲಸರದ ಗಂಡ ದಂಪದವ್ಯಾಪನ ಬೇರೆ ಬೇರೆ ರೀತಿಯ ಮಾತ ಇನಿ ಈ ರೀತಿಯಲ್ಲಿ ರಾಸಾಯನಿಕದಿಂದ ಅವನಂಚಿನ ಸೊತ್ತು ನಮ್ಮ ಮಂತ ಪಲ್ಪುಣವು ಇನಿ ಬಾರಿ ಬೇಜಾರ್ದ ಅಂಡ ಇನಿ ಎಕಡೆ ಇತ್ತ ಪಲ್ಲೆಗನೆ ಇನ್ನೇನು ಮಂತ್ರನಾಗಲಿರಿ నేను ఢిల్లీకి పోడు దస్కత్ పడుతున్నాయి మనుకోలేదు నమ్మొచ్చి దెయ్యం నమ్మునాయి మంగద నీరు గాలి పడినాయి ಮುಲ್ಪಾದ ದೈವಗಳು ಯಾರು ವಾಕಾಲಗಳ ಯಾನು ಈ ಜಾಗಿನ ಮುಂದೆ ಹೋವ ಎಂದು ಕಟ್ಟುಮಕ್ಕಳು ತನ್ನ ದೈವದ ನರ್ತಕ್ಕೆ ರುಂಡಿ ಬಾಯಿದಿರ್ತದೆ ಯಾರು ವಾಕಾಲಗಳ ಈ ಮಣ್ಣನ್ನು ಕುರಿತು ಹೋವ ಎಂದು ಬಂದ ಒಂದು ದಡಿಯತ್ತದು ಇರೋದಲ್ಲ ಇಲ್ಲಿ ನಮ್ಮ ಭೂಮಿಯಾದರಿತು ಅತ್ತನ್ನ ನೀನು ಆ ಉಲ್ಪತ್ತನ ಕಲ್ಲನ ನಾಗನ ಕಲ್ಲನ ಬುಕ್ಕೊಂಜ ಮಾತ್ರ ತಾನಪಲ್ಲಟನ ಜ್ಯೋತಿಷ್ಯರ ಆತನ ಈ ಮಂಪುನಂಚಿನ ವೈದಿಕ ವಿಭಾಗಗಳು ಐಕೊಳ್ಳೇನು ಮುಲ್ಪಾದ ತಾನಪಲ್ಲಟನ ಮಂಪಯನ್ನು ಮಂಪುನಂಚಿನ ಏಕ ತೀರ್ಮಾನದ ತೊಂದಲ್ಲ ಇಲ್ಲಿ ನಮ್ಮ ಇಂಚಿನ ಹಲವಾರು ಭೂಮಿ ಪೋತು ಬೇತ ಜಾಗಿ ಪೋತು ಇನಿ ಅಂಚಿತನ ಬಾರಪಾಡಿನ ಕಂಬಳಗಳು ಬಲಿಯಾಗಿರೋ ಕಾರಣಲ್ಲ ನಮ್ಮ ನೀರಿದ ಗಾಳಿ ತಿಂತನಂಚಿನ ನಮ್ಮ ಜನಕ್ಕಳು ನಮ್ಮ ರಾಜಕಾರಣಿಗಳು ನಮ್ಮ ಜನಪ್ರತಿನಿಧಿಗಳು ನಮ್ಮಂಜಾತ ಪೋಯರು ನಿನ್ನೆ ಹಬ್ಬಗದಾರಿಗೆಲ್ಲ ತನ್ನ ಆಸ್ತಿತ್ವವನ್ನು ಕಲ್ಪನ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇಮಿಟ್ ಕಾಂತಬಾರಬದ ಬಾರಲ್ಲ ತನ್ನ ಆಸ್ತಿತ್ವವನ್ನು ಕಲ್ಪನ ನಿರ್ಮಾಣ ಆಗ್ತದೆ ಇನಿ ಕೂಡನೆಕ್ಕೆ ನೇನೆ ಇನಿ ಆ ಪಲ್ಕುಂಜದ ಭೂಮಿ ಅಥವಾ 1000 ಗಟ್ಟಲೆ ಹೋದಂದು ಒಂದು ಬ್ರಿಟಿಷರ್ನ ಡಚ್ಚರ್ನ ಫ್ರೆಂಚರ್ನ ಅನ್ಯ ಧರ್ಮೀಯರನ್ನ ದಾಳಿಯತ್ತೆ ಈ ಮಣ್ಣದ ನೀರು ಗಾಳಿ ತಿಂತನ ತುಳುವೆ ಮಾತ್ರ ಅನ್ಯಾಯದ ಪರಮಾವಧಿ ಇಲ್ಲಿ ನೆನಪಿದೆ ಯಾಕಂದ್ರೆ ಒಂದು ರಾಜಕಾರಣಿ ಆದ ಎಂಕಲು ಗೆಲ್ತನ ಎನ್ಮನೆ ಪರಿಚಯದ ಗಾರ ಹೆಚ್ಚಿನ ವಿಚಾರ ಮಂಡನೆ ಅಂತೇಳಿ ಆತ ಮನ್ಪುನ ಹುಟ್ಟಿ ಎನ್ಮುನೆ ಪರಿಚಯದಾಗ ಆತನ ಭಾಷೆದ ಪರಮಾಟ ಮುಗಿದು ಮನ್ಪುನ ಹುಟ್ಟಿ ಯಾಕೆ ತುಳುನಾಡದ ಜನಪ್ರತಿನಿಧಿಗಳು ಈ ಮನ್ನದ ಈ ಒಂದು ದೈವಾರಾಧನೆ ಒಂದು ಸಾಂಸ್ಕೃತಿಕ ಕಲೆಗುಂದು ದಾದ ಮಾತ ಪಿಡ ಹೋಗ್ಬೋದು ಅನ್ನರ್ತಾಪಲು ಮುಕ್ಲೇನೊಂದು ಜನಪ್ರತಿನಿಧಿ ಪಂಪುನ ಆಯ್ಕೆ ಮನ್ಪುನ ಹೇಳ್ತೀನ ಅಂದಕೇಂದ್ರ ಅವನಿಗೆ ಒಪ್ಪುದು ಈ ಭೂಮಿದ ಈ ನಮ್ಮ ಗ್ರಾಮದ ನಮ್ಮ ವಿಧಾನಸಭಾ ಕ್ಷೇತ್ರದ ಗಡಿಕಲ್ಲ ಗುರ್ತಪ್ಪು ಬ್ರಿಟಿಷರ್ನ ಆಡಳಿತಪ್ಪನಗಳಿಗೆ ಕದ್ರಿದ ಕೆಲವು ಈ ರಥೋತ್ಸವ ಬೇರೆ ಬೇರೆ ಕಾರ್ಯಕ್ರಮ ಬ್ರಿಟಿಷ್ ದೊರೆ ಬೊಲ್ಲಿ ಕುದುರೆ ಹೋದ ಕಾರ್ಯಕ್ರಮ ಸರಿ ಮನ್ಕು ಬೇರೆ ಇದ್ದ ಒಂದು ತೂದೊಂದು ರೌಂಡ್ ಹಾಕಿ ಬರ್ಬೇಕು ಜವಾಬ್ದಾರಿ
ಆಂಡ ನಮ್ಮ ಜನಪ್ರತಿನಿಧಿಗಳು ಇನಿ ಒಂದೇ ಒಂದು ಹೇಳಿಕೆ ಇನಿ ಮುಲ್ಪದೊಂದು ದೈವಾರಾಧನೆಗೆ ಒಂದು ನಿಯಮ ಉಂಟು, ಭಂಡಾರ ಪೋಪನಕ್ಕೆ ಒಂದು ಪತಾನ ಉಂಟು, ಅತನೊಂದು ವಲಸರಿನ ಕಂಡ ಪಂಪುಂಡು, ಇಂದೊಂದು ಕಠಿಣ ಕಟ್ಟಿಪಾಡಿದ ನಿಯಮ, ಒಂದೊಂದು ನೇನೊಂದು ವ್ಯಾಪ್ತಿ ಬಾರಿ ನಮ್ಮ ಮುಂದೊಂದು ಅಸ್ಮಿತತೆ ಒಂಜಿ ಐನ ಒರಿಪೋಡು ಪಂಪನ ದೃಷ್ಟಿಗೆ ಓಲಾಂಡಲೊಂದು ಹೇಳಿಕೆ ಕೊಟ್ಟು ದೈವಾರಾಧನೆದ ಬಗ್ಗೆ ದಾದಾಂಡಲೊಂದು ಸೊರಗಿಸ್ತೇವೆ ಏರ್ಲ ಬಿಟ್ಟಿಗೆ ನೆಗೆ ಕಾರಣ ಇದೆ ಏಪಲ ಮನುಷ್ಯರಿಗೆ ಜಯತ್ತ ಒಂದು ಸೂಚನೆ ತಿಕ್ಕೇರೆ ಬಂದಿಗೆ ಎಲ್ಲ ದಾದಾ ಪಂಪನಂತೆ ಒಂದು ಸೂಚನೆ ಒಪ್ಪೇರೆ ಬಂದಿಗೆ ಇನ್ನಿತ್ತ ಜನಪ್ರತಿನಿಧಿಗಳಿಗೆ ದಾನಾತನಕ್ಕೆ ಎಲ್ಲ ಈಗ ಗೆಲುವುಂಡೆ ಪಂಪನಂತಿನ ಗೊತ್ತಿರ್ತದೆ ಎನ್ನ ಇನ್ನಿತ ಪರಿಸ್ಥಿತಿನ ತೋನಾಗ ಪ್ರತಿ 5 ವರ್ಷಗಳ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾತ್ರ ಪ್ರಶ್ನೆ ಮಾಡ್ಕೊಳ್ಳಿ ದಯಗೊಂಡ ಈ ನಮ್ಮನೆ ಮೈಸೂರು ಅಲ್ಪ ಮುಲ್ಪ ಕೊರಗತನ್ಯಾಗ ಐಕ್ಯ ನೆಕ್ಕ ಪಂಪನಂತಿನ ವ್ಯವಸ್ಥೆಯಲ್ಲಿ ಮಾತಾಡಪ್ಪ ಒಂದೇ ಒಂದು ಸಿಕ್ಕಿದ ಬೋಡಾಪನಂತಿನ ಮುಂತ ಜನಪ್ರತಿನಿಧಿಗಳು ಆ ಏರಿಯಾ ಜನಪ್ರತಿನಿಧಿಗಳಿಗೆ ಅತನ ಒಂದು ಹೇಳಿಕೆ ಕೊಟ್ಟು ಅತನ ಬೆಪ್ಪಡವನ್ನ ಆಯಂತಿಗೆ ನಾಮಂತ ಸುತ್ತಚಾರ ಪೂರ್ತಿ ಮನ್ನಡ ಅಂಕ ನಮ್ಮಂತ ರಾಜ್ಯದಲ್ಲಿ ಬಲಿ ಅಂದ್ರೆ ಬಂದ ಅನುಷ್ಠಾನ ಕ್ರಾಂತಿ ಇನಿ ಬಲಿಯಂದ್ರ ನಮ್ಮ ಇನಿ ತಾತ್ಮಗಳ ವಾಮನ ನೆನೆತೊಂದಿದ್ದ ಆಂಡ ಭೂಮಿಗೆ ತಾರನ ಬಲಿ ನಮ್ಮ ನೆನೆತದ ದಾಯಿಗೆ ನಮ್ಮ ನೆನೆ ಬಂಪ ಅಂತ ಕೇಳ ಉದು ನಮಗೆ ತೆರಿಜಿಂಗಿತ್ತಂಡ ಇಂಚಿನ ಪ್ರಾಥಮಿಕವಾಗಿನಂತಿನ ಈ ಒಂದು ವಿಚಾರ ನನಗೆ ತೆರಿಜಿಂಗಂಡ ನಮ್ಮ ತುರ್ವೇರ ಬಂಪನಂತಿನ ಆರ್ವತೆ ನಮ್ಮ ದಾದ ಉಂಡು ನಮ್ಮ ವಾ ಮೋರೆ ನಮಗೆ ಲಿಪಿ ವಾ ಮೋ ನಂಗೆ ದಾಯಿಗೆ ನನಗೆ ಎಂದು ಮಾತಾಡೋಣ ಆ ಲಿಪಿ ಬುಕ್ಕೊಂಜಿ ನನೊಂಜಿ ನಂಗೆ ಬೋರ್ಡು ಏರಿಗೆ ಇನಿ ನಂಗೆ ಬೋರ್ಡ ರಾಜ್ಯ ಭಾಷೆಯನ್ನು ಮನ್ಪುಣಂತಿನ ಇಂದಿನ ಅಧಿಕೃತ ಭಾಷೆಯನ್ನು ಮನ್ಪುಡಾಯಿ ನಾವು ನಮ್ಮ ಆಸೆಗಳದು ಗೆದ್ದದು ಬೋಪಿರತ್ತೆ ಯಾನ ನಾಳೆ ದಿನ ಈ ಕುರುವಾಪೇನ ಚಾಕಿನ ಮನ್ಪೆ ಅಥವಾ ಯಾನ ಈ ಮಣ್ಣಿಗೆ ಆದಂಗಲ್ಲ ಸಂದವಡು ಮನ್ಪುಡಂತೆ ನಾಟಿಕೆ ಜನಗಳಿಗೆ ದಟೆಯಿಂದ ಆತ್ಮ ವಿಚಾರ ಹಾಗೆ ನನಗೆ ಪ್ರಾಥಮಿಕ ವಿಚಾರ ಗೊತ್ತಿದ್ದಿಂದ ವಾ ರಾಜ್ಯ ಅಧಿಕೃತ ಭಾಷೆ ಮನ್ಪೆ ರಾಜ್ಯ ವ್ಯಕ್ತಿಗಳು ಇನ್ನುತ್ತ ಜನಪ್ರತಿನಿಧಿಗಳ ಸಾಧ್ಯರು ನರಮಾನಿ ಭಾವನೆ ತುಳಿ ದಾಯಪಂಡ ತುಳುನಾಡು ಬಾಯಿ ಪೊರುವುದೊಂದು ಇಲ್ಲಿ ಗಣೋಮ ಅನ್ಪಣಮ ಗಣೋಮದ ವಿಚಾರ ಚರ್ಚೆ ನಮ್ಮೊಂದು ರೀತಿಯ ವಿಕೃತವಾಗಿ ನಂತರ ವ್ಯಕ್ತಿತ್ವ ಜನಪ್ರಿಯ ತೋರಿಸಿ ಯಾಕಂದ್ರೆ ಇನ್ನು ತುಂಬ ಗಣೋಮ ಅನ್ಪಣವು ಭಾರಿ ಇಲ್ಲದ ಮಾತ್ರ ಇಲ್ಲಲ್ಲ ಆಪಿ ದೇವಸ್ಥಾನಗಳು ಮಾತ್ರ ಒಂದು ಆತ ಜಾಗೆ ಐಕಂದೆ ಕುದ್ದು ಪೇರ ಅಲ್ಪ ಗಣೋಮ ಹಾಕಬೇಕು ಅವು ಭಾರಿ ಇರ್ತೇವೆ ಒಂದು ಆತ ಮಲಮಲ ಕೆಲವು ಗುತ್ತದ ಇಲ್ಲದ ಮಾತ್ರ ಒಂದು ಗಣೋಮೂಲ ಬಂದ ಸಂಕಲ್ಪ ಅಲ್ಲಿ ಗಣೋಮೂಲ ಬಂದ್ಕೊಂಡಿಟ್ಲ ವೈಜ್ಞಾನಿಕ ಧಾರ್ಮಿಕ ಇತಿಹಾಸ ಉಂಡೈ ದಾಯಿಕ ಗಣಹೋಮ ಅದಕ್ಕೆ ನಮ್ಮ ಮಂತ್ರನ ಕೂತು ಕಲ್ಪನಕ್ಕೆ ಗಣಹೋಮವು ಹೋಮ ಪ್ರಧಾನ ಐನ ಪುಗೆ ನನಗೆ ಬಾರಿ ಪ್ರಧಾನವಾದದ್ದು ಆ ಪುಗೆ ನನಗೆ ದಾಯಕನಿಗೆ ಇನ್ನೇ ಒಂದು ಧಾರ್ಮಿಕ ಚಿಂತನೆ ಮಾಡ್ತಿದ್ರೆ ನಮ್ಮ ಈ ಹೋಮದ ಮುಖಾಂತರ ತುಯ್ಯರ ಸಿಗ್ನಲ್ಲ ನಮ್ಮ ದುಮ್ಮದ ಇಲ್ಲಲ್ಲಿ ಮಾತ್ರ ಈ ಗ್ಯಾಸ್ ಬರ್ತದಿಂದ ಮಾತ್ರ ಓಲ ನನಗೆ ಸಿಗುಜಿ ನಮ್ಮ ಇಲ್ಲಲ್ಲಿ ಇಡೀ ಪರಿಸರ ಸ್ವಚ್ಛವಂತ ಒಂದು ಪುಗೆ ನಂಗೆ ಗೊತ್ತುಂಡ ನಮ್ಮ ಇಲ್ಲದ ಉಲಾಯಿ ಅಡಿಗೆ ಅಪ್ಪನೆ ಪುಗೆಟ್ರಿ ಕನಕದ ದಿಕ್ಕೇಂದ್ರ ಪುಗೆ ಇರ್ತದೆ ನಮ್ಮ ಭಾರತಕ್ಕೆ ಬಿದ ಇರ್ತದೆ ಐಟು ಪುಗೆ ಹೋಗ್ತಿದ್ದಾನೆ ನಮ್ಮ ಕೆಲವು ಅನೇಕ ಬಿಲ್ಲವರನ್ನೆಲ್ಲ ಬೆಲ್ಲದ ಘಟ್ಟದ ಬೆಲ್ಲದ ಪುಗೆ ಹೋಗ್ತಿದ್ದಾನೆ ಅನೇಕ ಕಿದೆಟ್ಟು ಹೋದಾಗ ಕೈಕಂಜಲಿಗೆ ನೀ ಕಿದೆಟ್ಟು ಅವಳಿರ್ತಾನೆ ಭಾರತಕ್ಕೆ ಅವಳಿತ್ತ ನೆಟ್ಟು ಮಾತ್ರ ಪುಗೆ ಹೋಗ್ತದೆ ಆತ ಮಾತ್ರ ಎತ್ತಂದ್ರೆ ಅರೆಗಲದೆ ಮನೋತಂಪ ಬಸವನ ಜಾಗ ಎಲ್ಲ ಪುಗೆ ಹೋಗ್ತಿದ್ದಾನೆ ಅವಳ ತಂದೆ ಕೂಡ ಇರಿಗೆ ಏಪ್ರಿಲ್ ಮೇಟ್ ಮಾತಾ ಇರಿಗೆ ನಮ್ಮಲ್ಲಿ ಸೂಟಾನ್ ಬಾರ್ಡ್ ಮಾಡ್ಕೊಂಡು ಗಮ್ಮತ್ತನೆ ಆ ಸೂಟಾನ್ ಬಾರ್ಡ್ ಮುಖಾಂತರ ಒಂದು ಜಾತಿ ನನಗೆ ಸೂಟಾನ್ ಬಾರ್ಡ್ನಲ್ಲೇ ತೆರಿಯಂದ್ರೆ ಐಟೊಂದು ಜಾತಿ ವಿಶೇಷವಾಗಿ ಅಂತೀರ ಪುಗೆಬೋದು ಪರಿಸರವನ್ನು ಸ್ವಚ್ಛವಂತ ಉಂಟು ಅನೇಕ ಜಾಗದಲ್ಲಿ ಮಾತ್ರ ಹೋಮದ ನನಗೆ ನಿಯಮ ಉಂಟಲ್ಲ ಆ ಪುಗೆ ಬಂಪನ ಶ್ರೇಷ್ಠತೆಗೆ ಕೂಡ ಧಾರ್ಮಿಕ ಪರಿಕಲ್ಪನೆ ಇಟ್ಕೊಂಡು ಒಂದು ವ್ಯವಸ್ಥೆ ಉಂಟು ಇನ್ನು ಯಾರು ಕೇಳಿ ಅನೇಕ ಜಾಗದಲ್ಲಿ ಮಾತ್ರ ದೆಯ್ಯೋಡ್ಲ ಇನ್ನು ನಮಗೂ ಹೋಗೋಣ ನಂಗೆ ದೀಪನಂತಿನ ಪರಿಸ್ಥಿತಿಗಳು ಉಂಟು ಅನೇಕ ಜಾಗದಲ್ಲಿ ಮಾತ್ರ ದುಂಬು ಮಾತೆಗೆ ಸಂಕ್ರಾಂತಿ ನಿತ್ಯ ದೀಪ ಮಾತ್ರ ಕೆಲವು ದೇವಸ್ಥಾನ ಮಾತ್ರ ಇದ್ದ ದೇವಸ್ಥಾನ ಅಪ್ಪ ಇನ್ನು ಏಪೋಗರಡೆ ಫೋನಾಗ ಅಲ್ಪ ಸುರೂಪಂಜಿ ಹೋಮ ದೀಪಿದ್ದೀರಿ ಸೇರಿದ ಮಂಡಲ ಬಾಡು ಅಂತೇಳಿ ಒಂದು ಗೆಂಡ ಬಾಡು ಅಂತೇಳಿ ಗೆಂಡದ ಸುತ್ತ ಪೆಲತ ಕನಕ ದೀಪಿದ್ದೀರಿ ಆ ಪೆಲತ ಕನಕಕ್ಕೆ ನೀವೈತು ಅಂತೀರಿ ಆ ನೀಟೊಂದು ಹೋಮ ಬಿದ್ದಾಡು ಅಂತಂದು ಧೂಮ ಬಿದ್ದಾಡು ಅಂತಂದು ಆ ಧೂಮ ಅಂತ ಇಲ್ಲ ನಮ್ಮ ದೆಯ್ಯೋಗ ಧೂಪನೇ ಕೊಡುತ್ತಂದ್ರೆ ನಮ್ಮ ದೆಯ್ಯೋಗ ಆರತಿಜ್ಜಿ ಮಂಗಲಾರತಿಜ್ಜಿ ಕುಂಕುಮಾರ್ಚನೆಜ್ಜಿ ಬ್ರಹ್ಮಕಲಶಜ್ಜಿ ಕುಲ್ಲುದ ಪೂಜೆ ಅಜ್ಜಿ ದೆಯ್ಯೋಲೆಗೆ ಕುಲ್ಲುದ ಪೂಜೆ ಅಜ್ಜಿ ನೆನಪುದಿಲ್ಲ ದಾಯಪಣ್ಣ ದೆಯ್ಯೋಲಿನ ಕಾರ್ಯಕ್ರಮ ಪೂರ ಉಂಟದು ಬಂಡಾರದೀಪನ ಉಂಟದು ವಲಸಾರಿ ಉಂಟದು ಐದು ಬಾರನೆ ಬರ್ಪಣೆ ಉಂಟದು ಬೇರೆ ಬೇರೆ ರೀತಿಯ ಇಂಚಿನ ಕಾರ್ಯಕ್ರಮ ಇತ್ತಲ್ಲ ಬಂಡೋಣ ಮತ್ತನ ಪೂರ ಉಂಟುದೇ ನಾವು ದೇವರನ್ನ ಕಾರ್ಯ ಮಾತ್ರ ಉಂಟುದಾಪಿದ್ರೆ ಇಂಚಿತ ನನಗೆ ವೈಜ್ಞಾನಿಕ ಕಾರಣದೊಟ್ಟಿಗೆ ಧಾರ್ಮಿಕತೆ ಇರ್ತದೆ ಅಂಚಿನ ಹೋಮ ಇಲ್ಲಿಲ್ಲಲ್ಲ ಆಯ್ದ ಶುರುವಾಣಿ ಎಂಟ ವಿಚಾರ ದಾಯಗೊತ್ತೇನಿ ಓಲ್ಲ ಇಲ್ಲಿ ಗ್ಯಾಸ್ ಇಟ್ಟಿರ್ದಾದ್ರೆ ಪೂಗೆ ಕನಕ ಮಾತ್ರ ಇದ್ದಾನೆ ಅವು ಒಂದು ಆಯ್ನ ಬಾರಿ ಎಂಟೆ
ಐನು ಕುಡ ನಂಗೆ ಸುಲಭ ಯಾರು ಕೊಡೋದು ಕುಡ ಏನಿದಾನ ದಿನೊಟ್ಟೊಂದು ಐನು ಕಡೆ ಗನವ ಮೈಸೂರು ಇರುತ್ತೆ ಕುಡೇರಿ ಒಂದು ಇಟ್ಟಿಗೆದ ಮನೆ ತಲೆ ಕೊಂಚ ಕರ್ಪೋದ ಮನೇನು ಬತ್ತೊಂಡೇರಿ ಇಲ್ಲಿಲ್ಲಡೆ ಬೋದು ಅವನ ಮನೆತ್ತೆ ಕರ್ಕೊಂಡಿಯೇರಿ ಕರ್ಪೋದ ಕನ್ನಡ ಒವೇ ಕಾರಣಗಳ ಕರ್ಪೋದ ಬನಲೇರಿ ಶ್ರೇಷ್ಠಾಗ್ನಿ ಉರಿಯರ ಬಲ್ಲಿ ಐದು ನೆಯ್ಯಿ ಪರಂದು ಬೆದಬೇತೆ ಹವಿಸಲು ಸೂತೊಟ್ಟಿಗೆ ಕರ್ಪದೊಟ್ಟಿಗೆ ಬೆರಕೆಯಾರ ಬಲ್ಲಿ ದೇವರಿಗೆ ಮಣ್ಣು ಕಂಚಿ ಕಿತ್ತಲೆ ಉಂಟು ನಂಚಿ ನಮಗೆ ಸುತ್ತಲತ್ತಂದೆ ಒಂದು ಮಾತಾಡ್ತೇವೆ ಆಗ ಇಲ್ಲಿ ನಮ್ಮ ಇಲ್ಲಿ ಕರ್ಪದ ಮನದ ಗನವು ಬತ್ತ ಆಗಲೇ ಇಲ್ಲಿ ತಡೆದುಂಟು ಯಥೋಧರ್ತಿ ನಮ್ಮ ತುಯ್ಯ ಆಗ ನನಗೆತ್ತು ತುಂಬಬಹುದು ಜನಗಳಿಗೆ ಇಲ್ಲಿ ಓಡಿಬಿಟ್ಟ ನನಗೆ ಮಾನಸಿಕತೆ ಬರ್ತನಿಗೆಲ್ಲ ಪೂಜೆ ಮಂತ್ರದಿಂದ ನನ್ನ ಸೈಕ ಎಲ್ಲ ಜೋಕಲಿಗೆ ಸಮಸ್ಯೆ ಆಗಬಹುದು ನನ್ನ ಇದಕ್ಕೆ ನಿರ್ದೋಂಜಿ ಹಚ್ಚಬಹುದು ನನ್ನ ಏನಿರೋದು ಆನ್ಲೈನ್ ತೋಜನ ಪರಿಸ್ಥಿತಿಪ್ಪು ಅತನಿಗೆ ಉಜೇಟಿಗೆ ಸಿಕ್ಕಿಬಾರ್ದು ಬ್ಯಾಟ್ರಿ ಚಾಲಿತ ನಾಲ್ಕು ಹೋಮ ಪರಿಹಾರ ದಾಯಿಕೆಲ್ಲ ಯಾರು ಪಂಪುಳಿನಿ ಎಡ್ಡ ವಿಶಾಲ ಇನ್ನು ನಂಗೆ ತಿಗೊಂದಿದ್ವಿ ನಂಗೆ ಇನ್ನು ಒಂಜೇ ದೇವರದ ಆಯ್ತು ಒಂದು ದೈವಾರಾಧನೆ ದೇವತಾರಾಧನೆ ಆಯ್ತು ಮೋಸ ಆಯ್ತು ಕಪಟ ಆಯ್ತು ಮನ್ಪೊಜ್ಜಿ ಆಯ್ತು ಎಡ್ಡ ವಿಚಾರವನ್ನು ಎಂಗ್ಲಿಗೆ ಕೊರಲಿ ದಾಯಗಳಿಗೆ ಎಂಗ್ಲ ನಂಬೋರಿಗೆ ಸುತ್ತು ಎಂಗ್ಲು ಮುಕ್ತೇರಿ ಎಂಗ್ಲಿಗೆ ಪನ್ಲೆ ಎಂದು ಪಂಪುಣ್ಯ ಎಂಗ್ ಪನ್ಲೆ ಐದಾದ್ರು ಮಾತೆಲ್ಲ ಒಂದೊಂದು ವೇದಿಕೆ ಧರ್ಮದ ಪ್ರಕಾರ ಎಂಗ್ಲಿಗೆ ಒಂದು ಸಮಯ ಕೊಡ್ತೇರಿ ಸಮಯ ನೀರೋದಿಕ್ಕೆ ನಿರ್ದಾದ ನನ್ನ ಪಾತ್ರೆಯನ್ನು ಮುಂದುವರಿಸಲಿ ಇಚ್ಛಿಸಿ ಅಂಜಿ ಮಾತೆಲ್ಲ ದೈವಾರಾಧನೆ ನಮಗೆ ಮಾತೆಲ್ಲ ಬಾರಿ ಪೊರ್ಲುಡು ನಮ್ಮದು ನಮ್ಮ ಯೋಗಗಳಿಗೆ ಗುರುಪಾದ ಬರ್ಪಣ ಕತೆ ಬಲ್ಲೆ ಇನಿ ಇಂಚಿನ ಆರಾಧನಾ ಕ್ರಮ ಇದ್ದಂದ್ರೆ ನಮ್ಮ ಮಾನಸಿಕ ನೆಮ್ಮದಿ ಮೌನಿಗೆ ತೆರಿತೇಜ್ಜಿ ಇನಿ ನಮ್ಮ ಪರಿಸ್ಥಿತಿ ಹಾಲಾತನೆ ದಾಯಕನಿಗಿಂತ ಒರೆಯಕೊರಿ ಒತ್ತಡಗಳು ನಮ್ಮ ಬದುಕೋಲ್ಲ ನಿಗಲಿ ಇಲ್ಲೋಗಿಲ್ಲ ಐನು ನೇನು ಮಾತ್ರ ಒಟ್ಟಾರೆ ಪೂಜೆ ಪುರಸ್ಕಾರ ಮಾಡೋದು ಕಾಲ ಎಲ್ಲೆಲ್ಲ ಕಾತದ ಬಾರಿ ಸರಳ ರೀತಿಯಲ್ಲಿ ಇಲ್ಲೋಗಿ ಮಾಡ್ತಾರೆ ಅವಕಾಶ ಉಂಟು ತುಂಬ ಮಾತ್ರ ಆಚಾರ ಬರ್ತದೆ ನೀವು ಕೋರಿಕೆ ನಾಲ್ಕು ಮೂಲೆಗೆ ನೆಟ್ಟೆ ಮುಟ್ಟಾದೆ ಮಧ್ಯಾಹ್ನ ನಮ್ಮನೆ ಓಮದಿ ಇದು ಉಂಡು ಬಾರಿ ಜೋಕು ಇಲ್ಲೋಗಿ ಮುಟ್ಟದ ಇನ್ನಿನಾಗ ದುಮ್ಮನಾಗಿ ರಾತ್ರಿ ಶುರು ಕಾರ್ಯಕ್ರಮ ಇಡೀ ಕಾರ್ಯಕ್ರಮ 3 ಗಂಟೆ ಆದ ರಾತ್ರಿ ಒಂದು ನಮ್ಮ ನೆನಪುದಿಲ್ಲ ನಮಗೆ ನಮ್ಮ ದ್ರಾವಿಡ ಮೂಲ ಪರಂಪರೆದಾಗಲಿ ನಮಗೆ ಕಡಲೆಬಳ್ಳಿಯಲ್ಲಿ ಗೋರಿದ್ದಂದ್ರೆ ನಮ್ಮ ವಾಬೇಲಕ್ಕಿ ನಮ್ಮ ಏಪಲ ಮಾಂಸಾರಿಗಳು ನಮ್ಮ ಅಪ್ಪೆಯವರ ನನಗೆ ಮಿರಪೇರು ಕೊಡ್ನಂತ ನನ್ನ ಮಾಂಸಾರಿ ನನ್ನ ಅಪ್ಪೆ ಮಿರಪೇರು ಕೊಡ್ತಾರೆ ಮದ್ಯದ ದಾಯನಿಗೆ ನಮ್ಮ ಮಾಂಸಾರಿ ತಿನ್ನೋದು ಬಂದ್ಬಿಡುತ್ತೆ ನಮ್ಮ ಮಾಂಸಾಹಾರ ತಿನ್ನೋದು ನಮ್ಮ ತೀರ್ನ ಎಂಚಿನಲ್ಲ ನಮ್ಮ ದೈವಾರಾಧನೆಗಳ ಇರುವ ಚೌಕಟ್ಟದ ವಿಚಾರವಲ್ಲ ಒಂದು ಮಾತು ನಾಕಿ ನೀವು ಅನ್ಕೊಡು ನಮ್ಮ ತರಕಾರಿ ತಿಂಡಿ ಬೇಟಿಗೆ ಧನ್ಯವಾದ ನಮ್ಮ ಈ ದಾದ ಅನ್ಕೊಡು ನಮ್ಮ ಈ ಬಾರಿ ಒಂದು ಮೋಸದ ಸುಳಿಕೊಳ್ಳ ಒಂದು ಪ್ರಶ್ನೆಯನ್ನು ಒಂದು ಅಡೆಡೆ ಬಲಿಬೋದು ಒಂದು ತಿಕ್ಕಿನ ದರ್ಶನದಡೆ ಹೋಗ್ನೆ ತಿಕ್ಕಿನ ಅಜ್ಜಾನಿನ ಮಾತ ಈ ತಿಕ್ಕಿನ ಭೂತೋಲಿ ನಮ್ಮ ಮಾತ ಪಿದೆ ಬಲೆ ನಿಗಲಿಗೆ ಕಷ್ಟ ಕಾಂತೇರಿ ಮಾತಿನ ಮುಟ್ಟು ತರದಕ್ಕದಲ್ಲಿ ಇಪ್ಪಟ್ಟು ಕನ್ನಡ ಜಪ್ಪಳಲ್ಲಿ ಖಂಡಿತವಾದ ನನಗೆ ಮೂಡಿ ಕೊಡ್ತದಲ್ಲ ಮುಗಿಪುರು ಇಲ್ಲ ಅಂತಿನ ಯಾಕೆ ಇಲ್ಲಲ್ಲ ಆವರಾಗ ಅಂತೀನಿ ಹೆಚ್ಚುವರಿ ಖರ್ಚಿದ ಪೂಜೆ ಪುರಸ್ಕಾರ ಪಿದೆ ಬಲೆ ಈ ಒಂಜಿ ಕೈತರಿಸಿನ ಈಶ್ವರ ದೇವಸ್ಥಾನ ಒಂಜಿ 40 ರೂಪಾಯಿ ರುದ್ರಾಭಿಷೇಕ ಕೊಡಲಿ ಒತ್ತಡರ ನೇಮಕಗಳ ಒಂತಿಗೆ ಕೊಡಲಿ ದೊಡ್ಡ ಗೊಂಡಲ ₹1 4 ಕೊಡಲಿ ಪೂಜೆ ಪುರಸ್ಕಾರ ಮಂತ್ರದ ಸಾಲ ಮಂತ್ರದ ಸೊಸೈಟಿ ಇತರೆ ಈ ನೆಟ್ಟ ಸಾಲ ಪೂಜೆ ಗೀಜವನ್ನು ಮಂತ್ರ ಕೋಚಿ ಯಾನ್ ದಾಯ ಬಂದ ಕೇಂದ್ರ ಸರಳತೆ ಜೀವನ ಈ ದಾನ ಸಾಲ ಜಾಸ್ತಿ ಆಗಿ ಹೋಗ್ಲಿಕ್ಕೆ ಪ್ರಶ್ನೆಗಳು ಜಾಸ್ತಿ ಪ್ರಶ್ನೆದಾರಿ ಹೋಗೋಣ ದರ್ಶನ ಪೂಜೆಯಲ್ಲಿ ಜಾಸ್ತಿ ಆತ ಐದಾದ್ರೆ ಭೂತೋಲು ಬಂದ ಪರಿಕಲ್ಪನೆಯನ್ನು ಭಾರಿ ತುಂಬಿಡು ಬಾರಿ ಚೋಕರು ನನಗೆ ಕುಟುಂಬದಲ್ಲಿ ಜಾಗದಲ್ಲಿ ಗ್ರಾಮ ಸೀಮೆದಲ್ಲಿ ಮಾತ್ರ ದೀತೇರಿ ಇನ್ನಿಲ್ಲ ಓಲ್ಲ ಪಟ ದೀಪ ದೀವೋಲಿ ನಂಬೆರಜ್ಜಿ ఒక ನಮ್ಮ ದೈವಲ್ಲ ಕೋಲ ಐದು ಮಾತ್ರ ದಾಯಿ ಗೊತ್ತಿಂದರಿಗೆ ಗ್ರಾಮ ದೈವದ ಇತ್ತನ ಮನ್ಕೋಲಿ ಒಂಜಿ ಪಜಿ ಮಾಡಲ್ದ ಒಂಜಿ ಮಾಡಲ್ ಬಾರದೆ ಐದೊಂದು ಐದು ನೀರೇ ಬಾರದೆ ಒತ್ತಡೋದು ಕಲ್ಲುಟ್ಟಿ ಕೈ ಅದಕ್ಕೆಲ್ಲ ಕುಟುಂಬದ ಅಡ್ಡ ಊರ್ಲೆ ನಮ್ಮ ಇಲ್ಲದ ಬೋಡಂಗೆ ಮನೆ ಮನುಷ್ಯ ಹೊತ್ತನ ಗುಡಿ ಗೋಪುರ ಹೊತ್ತೆ ನಮ್ಮ ಕುಬಾಲ್ದ ಮೂಜಿ ಒಂಜಿ ಕುಲತಗರ ಒಂಜಿ ಮುಡಿಪು ಬೊಕೊಂಜಿ ಪಾಪೆದಲ್ಲಿ ಇಲ್ಲಿ ಕಟ್ಟಿರ್ತದೆ ಐದು ಕುಬಾಲ್ದ ಕಟ್ಟದ ನಮ್ಮ ಹಿರಿಯಾಕ ಇದ್ನೇದ ಪಾಲ್ತೊಂದು ಬೈತೀರಿ ಅಂಚಿತ್ರ ನಮ್ಮ ದೈವನು ನಮ್ಮ ಕಾಂತೇರಿ ಮಾತಿನ ಮಿತ್ರ ನಂಬಿಕೆ ಜನ ನಮ್ಮ ಇನಿ ದೂರದ ಓಡೋದು ಕೊರಗಜ್ಜೆ ನಾವು ಬೋದು ಹೋಗ್ನು ಗುಳಿಗನಡೆ ಹೋಗ್ನು ಅಡೆ ಹೋಗ್ನು ಮಣ್ಣಾಗ ನೆನಪುದಿಲ್ಲ ಆ ಗುಳಿಗಜ್ಜೆಲ್ಲ ನಿಕಟ ಕೇಳು ಕಾಂತೇರಿ ತುಮಾದಿನ ದಾಯಿ ನಮ್ಮುಜ ನಿಕಟ ನಂಬಿಕೆ ಅಜ್ಜ ನಿಕ ವಾ ತೊಂದರೆ ಮಂತ್ರ ಕಿಡೆ ಬತ್ತನನ್ನು ಕೇಳು ನೆನಪುದಿಲ್ಲ ನೆಕ್ಕಬಾರದೆ ಗ್ರಾಮ ವ್ಯಾಪ್ತಿ ಬೇತೆ ಬೇತೆ ವ್ಯಾಪ್ತಿ ದೈವಾರಾಧನೆ ರೀತಿಯಲ್ಲಿ ಐದಾದ್ರೆ ದೈವಾರಾಧನೆ ಪರಪಡ ಒಂಜಿ ಸರಳ ಮುಕ್ತವಾದ ಆಚರಣೆ ಒಂದನ್ನು ನಿಖಲ ದಾಳ ಕೊರಟಿ ನಿಖಲ ಇಲ್ಲದಂತಿನ ಬಳಿಕೊಂಡು ಐನೇ ಕೊರತೆ ಸಂತೃಪ್ತಿ ಮಾಡ್ಕೊಳಂತಿಲ್ಲ ವಸ್ತು ದಯವಿಟ್ಟು ನಮ್ಮ ಜೀವನವನ್ನು ಸಮಸ್ಯೆಗೆ ಒಳಪಡಿಸಿ ಆಯ್ನಂತೆ ಒತ್ತಡ ಕಮ್ಮಿ ಮಾಡ್ತದೆ ಒಂದು ಸ್ವಚ್ಛವಾಯಿನಂತಿನ ಬಾರಿ ನೆಮ್ಮದಿದ ಬದುಕಿನ ಹಿರಿಯಾಕಲು ಬರಲಿಕ್ಕೆ ಬದುಕುವ ಹಿರಿಯಾಕಲಿಗೆ 100 ಬೇಸಿಗೆ ಬದಲಾವಣೆ ಪ್ರಯತ್ನ ಮಂಪಚ್ಚಿ ಒಂದು 10% ಚೇಂಜ್ ಮಾಡ್ಕೊಳ್ಳಂತಿನ ಪ್ರಯತ್ನ ಮಂಪುಲೆ ನಂಗೆ ದುಂಪು ಜೋಕಲಿಗೆ ಅದೇ ನೇಮ ಪ್ರತಿಯೊಂದು ವಿಚಾರವಲ್ಲ ಕೈತಡೆ ಬೋದು ತೋದು ಐದು ಪಂಪಳೆ
ಯಾರು ಪಾತ್ರೆನಕ್ಕೆ ಒಂದೊಂದು ವ್ಯತ್ಯಾಸದಲ್ಲಿ ಕ್ಷಮೆ ಕೊಡಲಿ ಎನ್ನೊಂದು ಪಾತ್ರೆಗಳ ಆರೋಗ್ಯ ಶಕ್ತಿನ ಶಕ್ತಿಯಲ್ಲಿ ಬಾಳ್ಬೆ ಎಂಕೆ ಕೊಡೋದು ಅವಕಾಶ ನಂಡ ನನ್ನ ಪಾತ್ರೆಗಳ ಮಾತೆಗಳ ಕಾಂತಿ ಯಜಮಾನಿಲ್ಲ ಎನ್ನ ಗುರುಚಾಮಗಿಲ್ಲ ಬೊಲ್ಲಿಗ ಉದ್ಯೋಗ ಬಂಗಾರದ ಸಂಕಲ್ಪ ಪಾತ್ರ ಮಾನದು ಈಗ ಮಾತೆಗಳ ಬಂಗಾರದ ಪೇರನ ಪಾಲಿಪಟ್ಟು ಪಾಲ್ಗೊಂಡು